ಅಸ್ತ್ರ ಗ್ರೂಪ್ ದಸರಾ ಸಂಭ್ರಮ ಪವರ್ಡ್ ಬೈ ಲ್ಯಾಂಡ್ ಟ್ರೇಡ್ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್. ದಿವ್ಯ ದೇಗುಲ. ಇವತ್ತು ನಾವು ದಿವ್ಯ ದೇಗುಲದಲ್ಲಿ ಶ್ರೀ ಉರ್ವ ಮಾರಿಯಮ್ಮ ದೇವಸ್ಥಾನದ ಬಗ್ಗೆ ತಿಳ್ಕೊಳ್ಳುತ್ತಿದ್ದೇವೆ. ಇವತ್ತು ನಾವು ಮಾರಿಗುಡಿ ಉರ್ವ ದೇವಸ್ಥಾನದಲ್ಲಿದ್ದೀವಿ. ಸೊ ಇವತ್ತಿನ ಸ್ಪೆಷಲ್ ಏನಪ್ಪಾ ಅಂತ ಅಂದ್ರೆ ದಸರಾ ನವರಾತ್ರಿ ಉತ್ಸವನೇ ಇಲ್ಲಿನ ಸ್ಪೆಷಲ್. ಸೆಪ್ಟೆಂಬರ್ 22ರಿಂದ ಅಕ್ಟೋಬರ್ 2ರ ತನಕ ಅದ್ಧೂರಿಯಾಗಿ ನವರಾತ್ರಿ ಉತ್ಸವ ನಡೆಯುತ್ತೆ. ಸೊ ಹೇಗೆ ನಡೆಯುತ್ತೆ, ಏನು ಎತ್ತ, ಅನ್ನ ಸಂತರ್ಪಣೆಯ ಬಗ್ಗೆ, ವಿಶೇಷ ಪೂಜೆಗಳ ಬಗ್ಗೆ ನಾವು ತಿಳ್ಕೊಳ್ಳೋಣ. ಬನ್ನಿ, ಮೊದಲು ನಾವು ಕ್ಷೇತ್ರ ದರ್ಶನ ಮಾಡೋಣ. ಸೇವೆ ಮಲ್ತೊಂದು ಇಳಲೀನು ಪತ್ತೊಂದು ಬಲ್ ಸೇವೆ ಮಲ್ತೊಂದು ಇಳಲೀನು ಪತ್ತೊಂದು ಬಲ್ತೊಂದು ಬಲ್ತೊಂದು ಬರ್ಪಮ್ಮ ಅಮ್ಮ ನಲ್ತೊಂದು ನಲ್ತೊಂದು ಹುಲ್ಲಮ್ಮ ಬಲ್ತೊಂದು ಬಲ್ತೊಂದು ಬರ್ಪಮ್ಮ ಅಮ್ಮ ನಲ್ತೊಂದು ನಲ್ತೊಂದು ಹುಲ್ಲಮ್ಮ ಅಮ್ಮ 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 ಮಾರಿಯಮ್ಮ ದೇವಿ ಮಾರಿಯಮ್ಮ ಉರ್ವದ ಮಾರಿಯಮ್ಮ ಮಾರಿ ಪೂಜದ ಗೌಜಿ ತೂಯಮ್ಮ ಅಮ್ಮ 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 ಮಾರಿಯಮ್ಮ ದೇವಿ ಮಾರಿಯಮ್ಮ ಉರ್ವದ ಮಾರಿಯಮ್ಮ ಮಾರಿ ಪೂಜದ ಗೌಜಿ ತೂಯಮ್ಮ. ಜನಮಾನಿ ಉಳ್ಳೇರಮ್ಮ ಪರಬೂರುದ ಬಿನ್ನೇರು ವೈದೇರಮ್ಮ. ಎಸ್, ಈಗ ನಾವು ಕ್ಷೇತ್ರ ದರ್ಶನ ಆಯಿತು. ಈಗ ನೆಕ್ಸ್ಟ್ ಪೂಜೆ ಯಾವ ರೀತಿ ನಡೆಯುತ್ತೆ, ದಿನಾಂಕ, ಅದರೆಲ್ಲದರ ಬಗ್ಗೆ ನಾವಿವತ್ತು ದೇವಸ್ಥಾನದ ಮುಕ್ತೇಶ್ವರರಾದಂತಹ ಲಕ್ಷ್ಮಣ್ ಅಮೀನ್ ಇದ್ದಾರೆ, ಅವರನ್ನ ಮಾತಾಡ್ಸೋಣ ಬನ್ನಿ. ಎಲ್ಲರಿಗೂ ನಮಸ್ಕಾರ. ನಾನು ಲಕ್ಷ್ಮಣ್ ಅಮೀನ್ ಕೋಡಿಕಲ್ ಅಂತೇಳಿ ಉರ್ವ ಶ್ರೀ ಮಾರಿಯಮ್ಮ ದೇವಸ್ಥಾನದ ಆಡಳಿತ ಮುಕ್ತೇಶ್ವರರಾಗಿ ಕೆಲಸ ಮಾಡ್ತಿದ್ದೇನೆ. ಉರ್ವ ಶ್ರೀ ಮಾರಿಯಮ್ಮ ದೇವಸ್ಥಾನ ಮಂಗಳೂರು ಮಾತ್ರವಲ್ಲ, ರಾಜ್ಯದ ಪ್ರಮುಖ ದೇವಾಲಯಗಳಾಗಿ ಬಹಳ ಅಭಿವೃದ್ಧಿ ನಡೀತಿರುವಂತಹ ಒಂದು ದೇವಸ್ಥಾನ. ಈ ಕ್ಷೇತ್ರಕ್ಕೆ ರಾಜ್ಯದ ಎಲ್ಲ ದಿಕ್ಕುಗಳಿಂದಲೂ ಭಕ್ತಾದಿಗಳು ಬಂದು ತಾಯಿಯ ಸೇವೆಯನ್ನು ಮಾಡ್ತಿದ್ದಾರೆ. ಹಾಗೆಯೇ ಪ್ರತಿ ದಿವಸ ಇಲ್ಲಿ ಬೆಳಿಗ್ಗೆ 7 ಗಂಟೆಗೆ ಪೂಜೆ ಆಗುತ್ತೆ. ಆ ನಂತರ ಮಧ್ಯಾಹ್ನ ತಾಯಿಗೆ ಮಂಗಳಾರತಿ, ಹಾಗೆಯೇ 7:30 ಗಂಟೆಗೆ ಸಾಯಂಕಾಲ ಕೂಡ ಮಂಗಳಾರತಿಯಾಗಿ ಸೇವೆಯನ್ನು ತಾಯಿಗೆ ಕೊಡ್ತಾ ಇದ್ದೇವೆ. ಅದೇ ರೀತಿ ಮಂಗಳವಾರ ವಿಶೇಷವಾಗಿ ಮಂಗಳವಾರ ಮಧ್ಯಾಹ್ನದ ಪೂಜೆ ನಡೀತಿದೆ, ಅಲಂಕಾರವು ನಡೀತಿದೆ. ಹಾಗೆಯೇ ಸರ್ವಾಲಂಕಾರ ಪೂಜೆ ಹಾಗೂ ಅನ್ನ ಪ್ರಸಾದ ಮಂಗಳವಾರ ಮತ್ತು ಶುಕ್ರವಾರ ಪೂಜೆ ಆದ ನಂತರ ಹೆಚ್ಚು ಕಮ್ಮಿ 2,500ರಿಂದ 3,000 ಮಂದಿಗೆ ಅನ್ನ ಪ್ರಸಾದದ ಸೇವೆಯನ್ನು ಕ್ಷೇತ್ರದಿಂದ ಅನೇಕ ವರ್ಷಗಳಿಂದ ಕೊಡ್ತಾ ಬಂದಿರ್ತೇವೆ. ಹಾಗೆಯೇ ಕ್ಷೇತ್ರದಲ್ಲಿ ಆದಿತ್ಯವಾರ, ಮಂಗಳವಾರ ಮತ್ತು ಶುಕ್ರವಾರ ದಿವಸ ತಾಯಿಗೆ ಅಲಂಕಾರದ ಸೇವೆಯನ್ನು ಕೂಡ ಕೊಡ್ತಿದ್ದೇವೆ. ಹಾಗೆಯೇ ನವರಾತ್ರಿ, ಪ್ರತಿ ವರ್ಷ ನವರಾತ್ರಿ ದಿವಸದಲ್ಲಿ 9 ದಿವಸ, ಈ ವರ್ಷ 22ನೇ ತಾರೀಕಿಂದ ಅಕ್ಟೋಬರ್ 1ನೇ ತಾರೀಕು ತನಕ ನವರಾತ್ರಿಯ ಕಾರ್ಯಕ್ರಮಗಳು ನಡೆಯಲಿಕ್ಕಿದೆ. ನವರಾತ್ರಿ ಅಂದು ಬೆಳಿಗ್ಗೆ ಪೂಜೆ ಆಗುತ್ತೆ 7 ಗಂಟೆಗೆ. ಆನಂತರ 10ರಿಂದ 12 ಗಂಟೆ ತನಕ ವಿವಿಧ ಭಜನಾ ಮಂಡಳಿಗಳಿಂದ ಭಜನಾ ಕಾರ್ಯಕ್ರಮ, 12ವರೆಗೆ ಸರ್ವಾಲಂಕಾರ ಪೂಜೆ, ಹಾಗೆಯೇ 4ರಿಂದ 5 ಗಂಟೆ ತನಕ ಲಲಿತ ಸಹಸ್ರನಾಮ, 5ರಿಂದ 6 ಗಂಟೆ ತನಕ ಭಜನಾ ಕಾರ್ಯಕ್ರಮ, 6ರಿಂದ 7:30 ಗಂಟೆ ತನಕ ಸಾಂಸ್ಕೃತಿಕ ಕಾರ್ಯಕ್ರಮ. ನವರಾತ್ರಿಯ 22ನೇ ತಾರೀಕು ಸೆಪ್ಟೆಂಬರ್ನಿಂದ ಅಕ್ಟೋಬರ್ 1ರ ತನಕ ನಿರಂತರವಾಗಿ ನಡೀತಿದೆ. ಹಾಗೆಯೇ ದಿವಸ ಕೂಡ ಅನ್ನಪ್ರಸಾದ ಸೇವೆಯನ್ನು ಕೂಡ ಭಕ್ತಾದಿಗಳಿಗೆ ಕೊಡುವಂತಹ ಒಂದು ವ್ಯವಸ್ಥೆಯನ್ನು ನಾವು ಕ್ಷೇತ್ರದ ಪರವಾಗಿ ಮಾಡಿದ್ದೇವೆ. ಅದೇ ರೀತಿ ವರ್ಷಾವಧಿ ಜಾತ್ರೆ, ವರ್ಷಾವಧಿ ಮಾರ್ಚ್ ಅಥವಾ ಫೆಬ್ರವರಿ ತಿಂಗಳಲ್ಲಿ ಇಲ್ಲಿ ಕ್ಷೇತ್ರದಲ್ಲಿ ನಡೆಯುವಂತಹ ಮಹಾಪೂಜೆ, ಆ ಮಹಾಪೂಜೆಯ ದಿವಸ 2ನೇ ದಿವಸ ಮೊದಲು ಚಂಡಿಕಾಯಾಗ ನಡೆಯುತ್ತೆ. ಚಂಡಿಕಾಯಾಗಕ್ಕೆ ಹೆಚ್ಚು ಕಮ್ಮಿ 35,000 ಮಂದಿ ಅನ್ನಪ್ರಸಾದದ ಸೇವೆಯನ್ನು ಪಡೀತಾ ಇದ್ದಾರೆ. ಬಹಳ ವಿಜೃಂಭಣೆಯಲ್ಲಿ ನಡೆಯುವಂತಹ ಒಂದು ಕಾರ್ಯಕ್ರಮ. ಹಾಗೆಯೇ ವರ್ಷಾವಧಿ ನಡೆಯುವಂತಹ ಜಾತ್ರೆಗೂ ಕೂಡ ಲಕ್ಷಗಟ್ಟಲೆ ಜನರು ರಾಜ್ಯದ ಎಲ್ಲ ದಿಕ್ಕುಗಳಿಂದ ಕ್ಷೇತ್ರಕ್ಕೆ ಬಂದು ತಾಯಿಯ ದರ್ಶನವನ್ನು ಪಡೆಯುತ್ತಾರೆ. ಇಲ್ಲಿ ದರ್ಶನ ಪೂಜೆ, ಅದರೊಟ್ಟಿಗೆ ಮಡಸ್ಥಾನ ಬಹಳ ವಿಶೇಷವಾಗಿ ನಡೆಯುವಂಥ ಸೇವೆ. ಅದು ಬರೀ ವಾರ್ಷಿಕ ಜಾತ್ರೆಯ ಪ್ರಯುಕ್ತವಾಗಿ ಸೋಮವಾರ ಮತ್ತು ಮಂಗಳವಾರ, ಬುಧವಾರ 3 ದಿವಸ ಇಲ್ಲಿ ನಿರಂತರವಾಗಿ ನಡೆಯುತ್ತಿದೆ. ಅದೇ ರೀತಿ ಕಂಚಿಲಿ ಸೇವೆ ಕೂಡ ಇಲ್ಲಿ ನಡೆಯುವಂತಹ ವರ್ಷಾವಧಿ ಜಾತ್ರೆಗೆ ನಡೆಯುವಂತಹ ಒಂದು ವಿಶಿಷ್ಟವಾದಂತಹ ಸೇವೆ. ಕ್ಷೇತ್ರಕ್ಕೆ ಭಕ್ತಾದಿಗಳು
ಹರಿದು ಬರ್ತಾರೆ ಅಂತ ಹೇಳಿದ್ರು ತಪ್ಪಾಗಲಿಕ್ಕಿಲ್ಲ. ಈ ಕ್ಷೇತ್ರ ಅತಿ ಶೀಘ್ರವಾಗಿ ಬೆಳವಣಿಗೆಯನ್ನು ಕಾಣುವಂತಹ ಒಂದು ದೇವಸ್ಥಾನ, ಮಂಗಳೂರಿನ ಪ್ರಸಿದ್ಧ ದೇವಸ್ಥಾನ ಊರ್ವಶ್ರೀ ಮಾರಿಯಮ್ಮ ದೇವಸ್ಥಾನ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ ಅಂತ ನಾನು ಭಾವಿಸ್ತೇನೆ. ಬಲ್ತಂದು ಬಲ್ತಂದು ಬರ್ಪಮ್ಮ ಅಮ್ಮ ನಲ್ತಂದು ನಲ್ತಂದು ಹುಲ್ಲಮ್ಮ, ಬಲ್ತಂದು ಬಲ್ತಂದು ಬರ್ಪಮ್ಮ ಅಮ್ಮ ನಲ್ತಂದು ನಲ್ತಂದು ಹುಲ್ಲಮ್ಮ. सुन्दरि माधवी चन्द्र सहोदरि हेममयी मुनिगणवन्दित मोक्षप्रदायिनि Park with ease at Ajanta Business Center with security access and convenience at your fingertips. Step into a welcoming lobby where a warm smile greets you and your clients. With top-tier amenities, Ajanta set the stage for our success, leading us to Ashoka Business Center as a next upgrade. Invest in workspaces managed by Vertex. Invest smart. Invest in Mangaluru. Volkswagen Mangalore, Airport Road, Yeyadi, Mangalore. Volkswagen. ನೋವು
ಆಸ್ತಮಾ, ಸೋರಿಯಾಸಿಸ್ ಎಲ್ಲದಕ್ಕೂ ಶಾಶ್ವತ ಪರಿಹಾರ. RJR Herbal Hospitals, 150+ years of service, 75+ branches. ಫಂಕ್ಷನ್ಗೆ ಪಯರುಂಡು ಅಮ್ಮ ಗೋಜು ಪೂರಾರ್ನ ಕಾಂಜಿವರಂ ಪರತು ಸೀರೆಲೆ ಉಂಡು ಹತ್ತು ನಿನ್ನೂರ ದಾಯದ ದೀಪ್ತಿನಿಂದ ಬೋಡೆ ನನ್ ಒಂಜಯನ್ ದಕ್ಕುವೆ ಇಜಿನ ಏರೆಗಂಡ್ಲ ಕೊರ್ಪೆ ಎಂಕಿತ್ತು ನಿದ್ರೆಲ್ಲ ಬರ್ತು ಯಾನಿ ಜೆಪ್ಪೆ ಎಲ್ಲ ನೆನ್ ಪೂರ ಏರೆಗಂಡ್ಲ ಕೊರ್ಜಿ ಇಜಿನ ದಕ್ಕುವೆ ಬಾಲ ಪರಸೀರೆನ್ ದಕ್ಕೊಚ್ಚಿ ಬಾಲ ಪರಸೀರೆನ್ ಮಾರಣ ಕಾಸ್ತಿಕ್ಕೊಡು ಬಾಲ ಅಂದ ಉಲ್ಪ ಗುರುಜಿ ಕಂಕನಾಡಿದ ಆಲ್ಪಾ ಸೆಂಟರ್ ದಲ್ಪ ಪಾರಿ ಸಿಲ್ಕ್ ಸೆಂಟರ್ ಪರತ್ ಕಾಂಜೀವರಂ ಸಾರಿಕೊಂಡ ಕಾಸ್ತಿಕ್ಕೊಡು ಬಾಲ ಪರಸೀರೆನ್ ಪತ್ತೊಂದು ಅಡಿಗೆ ಬೋಲೆ ಬಾಲ ಅಂದ ಗುರುಜಿ ಸೀರೆನ ಪತ್ತೊಂದು ಪೋದು ಅಡೆಗು ಕೊಡ್ದಾಯ್ಬುಕ್ಕ ರಡ್ಡು ಟೈಪ್ ಡಾಕ್ಟರ್ ಚೆಕ್ ಮಾಡ್ತೀರಿ ಒಂಜಿ ಕಲ್ಲನ ಸೀರೆಗೆ ರಬ್ ಮಲ್ತದು ಐಟು ವೈಟ್ ಕಲರ್ ಬತ್ತಂಡ ಆ ಸೀರೆ ಸೆಲೆಕ್ಟ್ ಮಾಡ್ತೀರಿ ಒಂಜಿ ವೇಳೆ ಅವು ರೆಡ್ ಕಲರ್ ಬತ್ತಂಡ ಆ ಸೀರೆ ರಿಜೆಕ್ಟ್ ಆಪನ್ ನೆಕ್ಸ್ಟ್ ಆಸಿಡ್ ಟೆಸ್ಟ್ ಎಂಚ ಪನ್ನಾಗ ಸೀರೆಗಾಕಲು ಆಸಿಡ್ ಮೈಪುನಾಗ ಅವು ಕಪ್ಪು ಕಲರ್ ಬತ್ತಂಡ ಅವು ಸೀರೆ ಸೆಲೆಕ್ಟ್ ಆಪನು ಬೊಕೈಕ್ ಜಾಸ್ತಿ ಕಾಸು ಕೊಡ್ಪೇರು ಒಂಜಿ ವೇಳೆ ಮಿಕ್ಸ್ಡ್ ಕಲರ್ ಬತ್ತಂಡ ಆ ಸೀರೆಗೆ ಕಮ್ಮಿ ಕಾಸು ಕೊಡ್ಪೇರು ಇಂಚ ಚೆಕ್ ಮಲ್ಪುನ ಪ್ರಾಸೆಸ್. ಥ್ಯಾಂಕ್ ಯು. ನಿಖಿಲ ಪರತ್ ಕಾಂಜೀವರಂ ಸಾರಿಕನಲ್ಲಿ ಕ್ಯಾಶ್ ಬೇಕಂದು ಖುಷಿಯ ನಡುವೆ ಈ ಒತ್ತಡದ ಜೀವನ ದಣಿವು ಆಯಾಸದಿಂದ ಬಳಲುವಂತೆ ಮಾಡುತ್ತೆ. ಆಯಾಸ ಆಗ್ತಾ ಇದೆಯಾ, ಬಾಯಾರಿಕೆ ಆಗ್ತಾ ಇದೆಯಾ, ಈ ಎಲ್ಲದಕ್ಕೂ ಹೇಳಿ ಗುಡ್ ಬೈ. ಯಾಕಂದ್ರೆ ಇದೀಗ ಇಡೀ ದಿನ ಬಾಯಾರಿಕೆಯಿಂದ ರಿಫ್ರೆಶ್ ಆಗಲು ಬಬಲ್ಸ್ ಕುಡೀರಿ. ಬಬಲ್ಸ್ ಕುಡೀರಿ, ಫ್ರೆಶ್ ಆಗಿರಿ. ಬಬಲ್ಸ್, a splash of happiness.
Ganpati Pai Enterprises. All kinds of quality and attractive material available at one place. Biggest showroom in Mangalore city. Admired by public at large. The showroom of your choice. B. Devdas Ganpati Pai Enterprises near New Chitra Talkies, Mangalore. The Ocean Pearl Inn. Welcome to hospitality. Another landmark from the Ocean Pearl Group. Ideally located and well-equipped hospitality destination in the heart of the Mangaluru city. Find everything you need with aesthetic appeal and comfort in premium and deluxe rooms. Asian House is the city's first fine dine pan-Asian restaurant featuring Chinese, Thai, Japanese and Indian cuisine. Sagar Ratna is delighting its customers with authentic South Indian vegetarian cuisine, which are cooked fresh. Experience a world-class hospitality. The Ocean Pearl Inn, Vijay Kapikad, Mangaluru. Sunshade Jewelers and Diamond House, KS Rao Road, Ampankatta, Mangalore. Friends Winner and Ply, Industrial Area, Baikampadi, Mangaluru. Vasudeva Stores, store for your inner needs. Visit us to find trendy innerwear from major brands. Visit Vasudeva Stores, ground floor, Ideal Towers near Sharavu Ganapati Temple, Mangaluru. ಮಂಗಳೂರಿನ ವಿಜಯ್ ಪಿಯು ಮಾಲ್ನಲ್ಲಿರುವ LED ಝೋನ್ ಗ್ರಾಹಕರ ಅತ್ಯುತ್ತಮ ಸೇವೆಗೆ ಹೆಸರಾದ ವಿದ್ಯುತ್ ಉಪಕರಣಗಳ ಮಳಿಗೆ. ಹೆಸರಾಂತ ಬ್ರ್ಯಾಂಡ್ಗಳಾದ ಫಿಲಿಪ್ಸ್, ಮ್ಯಾಸ್ಕಾನ್, ಲಾಫೆಟ್, LED ಲ್ಯೂಮ್ ಇನ್ನೂ ಅನೇಕ ಕಂಪನಿಗಳ ಉತ್ತಮ ಗುಣಮಟ್ಟದ ಉತ್ಪನ್ನಗಳು ನಮ್ಮಲ್ಲಿ ಆಕರ್ಷಕ ಕಡಿಮೆ ದರದಲ್ಲಿ ದೊರೆಯುತ್ತವೆ. ಆಕರ್ಷಕ ಅಲಂಕಾರಿಕ ತೂಗುದೀಪಗಳು, LED ಶ್ಯಾಂಡ್ಲಿಯರ್ಸ್, ವಾಲ್ ಲೈಟ್ಸ್, LED ಮಿರರ್ಸ್, ವಾಟರ್ ಹೀಟರ್ಸ್, BLDC ಫ್ಯಾನ್ಸ್, ಇದರೊಂದಿಗೆ ಕ್ರಾಂಪ್ಟನ್, ಆಟನ್ಬರ್ಗ್, ಓರಿಯಂಟ್ ಫ್ಯಾನ್ಸ್, AO ಸ್ಮಿತ್ ಪ್ಯೂರಿಫೈಯರ್ ಸ್ಪರ್ಧಾತ್ಮಕ ಬೆಲೆಯಲ್ಲಿ ದೊರೆಯುತ್ತವೆ. ನುರಿತ ತಜ್ಞರಿಂದ ಸರ್ವಿಸ್ ಕೂಡ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಶೋರೂಮ್ LED ಝೋನ್ ಅನ್ನು ಸಂಪರ್ಕಿಸಿ. ಪ್ರಸಾದ್ ನೇತ್ರಾಲಯ, ಸೂಪರ್ ಸ್ಪೆಷಾಲಿಟಿ ಕಣ್ಣಿನ ಆಸ್ಪತ್ರೆ, ಮಂಗಳೂರು.
ಆರ್ ಮಿಷನ್ ಯೋರ್ ವಿಷನ್ ಸೈಟ್ ಫಸ್ಟ್. ಕರಾವಳಿ ಕರ್ನಾಟಕದ ಅತಿ ದೊಡ್ಡ ಕಣ್ಣಿನ ನೆಟ್ವರ್ಕ್, ಕಣ್ಣಿನ ವಿಭಾಗ ಮತ್ತು ಸೌಲಭ್ಯಗಳು. ಕಣ್ಣಿನ ಎಲ್ಲಾ ತೊಂದರೆಗಳಿಗೂ ಒಂದೇ ಸೂರಿನಡಿಯಲ್ಲಿ ಚಿಕಿತ್ಸೆ ಲಭ್ಯ. 5 ಅಂತಾರಾಷ್ಟ್ರೀಯ ಗುಣಮಟ್ಟದ ಮಾಡ್ಯುಲರ್ ಆಪರೇಷನ್ ಥಿಯೇಟರ್ಗಳು, 24/7 ಸೇವೆ. ಪ್ರಸಾದ್ ನೇತ್ರಾಲಯ, ಸೂಪರ್ ಸ್ಪೆಷಾಲಿಟಿ ಕಣ್ಣಿನ ಆಸ್ಪತ್ರೆ ಮಂಗಳೂರು, ಮಹಾಕಾಳಿ ದೇವಸ್ಥಾನದ ಹತ್ತಿರ ಪಂಪೆಲ್ ಉಜ್ಜೋಡಿ, ಮಂಗಳೂರು ಹಾಗೂ ಉಡುಪಿ ಸುಳ್ಯ ತೀರ್ಥಹಳ್ಳಿ. ಇದು ದುರ್ಬಲವಾದದ್ದಲ್ಲ, ಇದು ಬಲಿಷ್ಠವಾಗಿದೆ. ತಮಾಮ್ ಫರ್ನಿಚರ್ ವರ್ಲ್ಡ್ ಅತ್ಯುತ್ತಮ ಗುಣಮಟ್ಟದ ಫರ್ನಿಚರ್ ಗಳನ್ನು ನಿಮಗಾಗಿ ನೀಡುತ್ತಿದೆ. ವ್ಯಾರಂಟಿಯೊಂದಿಗೆ ಉಚಿತ ಹೋಮ್ ಡೆಲಿವರಿಯನ್ನು ನಿಮ್ಮದಾಗಿಸಿಕೊಳ್ಳಿ. ತಮಾಮ್ ಫರ್ನಿಚರ್ ವರ್ಲ್ಡ್, ಗುಣಮಟ್ಟದಿಂದ ಯೋಚಿಸಿ, ಐಷಾರಾಮಿ ಜೀವನ ನಡೆಸಿ. Think luxury, live luxury. Free delivery with warranty. Tamam, finest quality at affordable price. Tamam Furniture World, Uppala, Bandiyod, Udyavar. Now at Mangalore. सुन्दरि माधवि चन्द्र सहोदरि हेममयि मुनिगणवन्दित मोक्षप्रदायिनि ನವರಾತ್ರಿ ಉತ್ಸವದ ಸಂದರ್ಭದಲ್ಲಿ ಯಾವ ರೀತಿ ಪೂಜೆ ನಡೆಯುತ್ತೆ, ಎಷ್ಟು ಸಮಯಕ್ಕೆ ನಡೆಯುತ್ತೆ ಅನ್ನೋದ್ರ ಬಗ್ಗೆ ದೇವಸ್ಥಾನದ ನಮ್ಮ ಪ್ರಧಾನ ಅರ್ಚಕರಾದಂತಹ ಶಿವಾನಂದ ಕನ್ನಡ ಅವರ ಹತ್ರ ಕೇಳೋಣ ಬನ್ನಿ. ಅಮ್ಮ ಮಾರಿಯಮ್ಮ ನೆಲೆಯಾಗಿರುವ ಪೂರ್ವದಲ್ಲಿರುವ ಕ್ಷೇತ್ರ ಕುಂಭ ಮಾಸದಲ್ಲಿ ಸಂಭ್ರಮ ಮೆರೆವ ಶ್ರೀ ಕ್ಷೇತ್ರ ಪೂರ್ವ ಶ್ರೀ ಮಾರಿಯಮ್ಮ ದೇವಸ್ಥಾನ. ಈ ಕ್ಷೇತ್ರದಲ್ಲಿ ಈ ವರ್ಷದ ಒಂದು ನವರಾತ್ರಿ ಉತ್ಸವವು ಇದೇ ತಿಂಗಳ 23ರಿಂದ ಬರುವ ತಿಂಗಳು ಹಾಗೂ ಅಕ್ಟೋಬರ್ 1ನೇ ತಾರೀಕಿನವರೆಗೆ ಒಂದು ವಿಜೃಂಭಣೆಯಲ್ಲಿ ನಡೆಯಲಿಕ್ಕುಂಟು. ಹಾಗೆ ಬೆಳಿಗ್ಗೆ ಹೊತ್ತಿಗೆ ಪಂಚಾಮೃತ ಅಭಿಷೇಕ ಎಲ್ಲ ಮಾಡಿ ಬೆಳಿಗ್ಗೆಯ ವಿಶೇಷ ಪೂಜೆಗಳು
ಮಧ್ಯಾಹ್ನದ ಸರ್ವಾಲಂಕಾರ ಪೂಜೆ, ಮಹಾಪೂಜೆಯ ಸೇವೆಗಳು, ಅದೇ ಪ್ರಕಾರ ಮಧ್ಯಾಹ್ನದ ಅನ್ನ ಸಂತರ್ಪಣೆ ಸೇವೆ, ಸಾಯಂಕಾಲಕ್ಕೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ವಿವಿಧ ಮಂಡಳಿಯಿಂದ ಭಜನಾ ಕಾರ್ಯಕ್ರಮಗಳು. ಇದೇ ಪ್ರಕಾರ ರಾತ್ರಿಗೆ 7:30 ಗಂಟೆಗೆ ಸರಿಯಾಗಿ ಅಲಂಕಾರ ಪೂಜೆ, ಸರ್ವಾಲಂಕಾರ ಪೂಜೆ, ಹೊರಗಿನ ದರ್ಶನ ಬಲಿ ಸೇವೆಗಳೆಲ್ಲ ನಡೆದುಕೊಂಡು ಇದು ಪ್ರತಿನಿತ್ಯ ನವರಾತ್ರಿಯಲ್ಲಿ 10 ದಿವಸ ಕೂಡ ಈ ಒಂದು ಸೇವೆಗಳೆಲ್ಲ ನಡೆದುಕೊಂಡು, ಅದೇ ಪ್ರಕಾರ ಈ ಒಂದು ನವರಾತ್ರಿಯ ಸಂದರ್ಭದಲ್ಲಿ ಯಾವ ಯಾವ ದಿವಸದಲ್ಲಿ ಯಾವ ಯಾವ ಒಂದು ಬಣ್ಣದ ಒಂದು ಸಾರಿಗಳೆಲ್ಲ ಹೀಗೆ ಉಡಿಸಿಕೊಂಡು ಆ ಒಂದು ವಿಶೇಷವಾದ ಅಲಂಕಾರ ಎಲ್ಲ ಮಾಡಿಕೊಂಡು ತಾಯಿಯ ಸೇವೆಗಳ ಮಾಡಿಕೊಂಡು ಬರ್ತಾ ಇದ್ದೇವೆ. ಅದೇ ಪ್ರಕಾರ ವರ್ಷದಿಂದ ವರ್ಷಕ್ಕೆ ಈ ಕ್ಷೇತ್ರಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳೆಲ್ಲ ಬಂದು ಅವರವರ ಕಷ್ಟಗಳೆಲ್ಲ ಹೇಳಿಕೊಂಡು ಬಂದಂಥ ಭಕ್ತರ ಕಷ್ಟಗಳನ್ನೆಲ್ಲ ಈ ಕ್ಷೇತ್ರದ ಮಹಾತಾಯಿ ಪರಿಹಾರ ಮಾಡಿಕೊಟ್ಟಿದ್ದಾರೆ. ಈ ಕ್ಷೇತ್ರ ಭಕ್ತರ ಕಷ್ಟ ಪರಿಹಾರ ಆಗುವುದು ಪುಣ್ಯ ಕ್ಷೇತ್ರವಾಗಿ ಬೆಳಗ್ತಾ ಉಂಟು. ಇನ್ನು ಮುಂದೆ ಕೂಡ ಈ ಕ್ಷೇತ್ರ ಒಂದು ಒಳ್ಳೆಯ ರೀತಿಯಲ್ಲಿ ಬೆಳಗಬೇಕು. ಈ ಕ್ಷೇತ್ರಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು, ಈ ನಮ್ಮ ಊರಿದು, ರಾಜ್ಯದು, ಪರ ಊರಿದು, ಇಡೀ ದೇಶದ ಜನ ಕೂಡ ಭಕ್ತರು ಕೂಡ ಈ ಕ್ಷೇತ್ರದಲ್ಲಿ ಬಂದು ಅವರವರ ಕಷ್ಟಗಳೆಲ್ಲ ಹೇಳಿಕೊಂಡ ಪ್ರಕಾರ ಅವರ ಕಷ್ಟಗಳೆಲ್ಲ ಪರಿಹಾರ ಮಾಡುವಂಥ ಒಂದು ಮಹಾಶಕ್ತಿ ತಾಯಿ. ಅದೇ ಪ್ರಕಾರ ಈ ಕ್ಷೇತ್ರದಲ್ಲಿ ಯಾವುದೇ ಒಂದು ಕಷ್ಟ ಕಾಲಕ್ಕೆ ಬಂದು ಯಾವುದೇ ಮದುವೆ ಆಗುವ ವಿಷಯದಲ್ಲಿ ಅಥವಾ ಮಕ್ಕಳ ಸ್ವಲ್ಪ ಅನಾರೋಗ್ಯ ಇರುವ ಸಂದರ್ಭದಲ್ಲಿ, ಹಾಗೆ ಅವ್ರಿಗೇನಾದರೂ ಹಣಕಾಸಿನ ವ್ಯವಹಾರದಲ್ಲಿ ಏನಾದರೂ ಸಾಪತ್ಯ ತೊಂದರೆಗಳಿದ್ದರೆ ಯಾವ ಯಾವ ಕಷ್ಟದಲ್ಲಿ ಯಾವ ಯಾವ ಸಂದರ್ಭದಲ್ಲಿ ಭಕ್ತಾದಿಗಳೆಲ್ಲ ಬಂದು ತಾಯಿಯಲ್ಲಿ ಪ್ರಾರ್ಥನೆಗಳೆಲ್ಲ ಮಾಡ್ತಾ ಇದ್ರೆ ಬಂದಂಥ ಭಕ್ತಾದಿಗಳೆಲ್ಲ ಕಷ್ಟಗಳನ್ನೆಲ್ಲ ಪರಿಹಾರ ಮಾಡಿಕೊಟ್ಟಂಥ ಮಹಾಶಕ್ತಿ ತಾಯಿ. ಅದೇ ಪ್ರಕಾರ ಒಮ್ಮೆ ಈ ಕ್ಷೇತ್ರದಲ್ಲಿ ಪ್ರಾರ್ಥನೆ ಮಾಡಿ ಹೋದ ನಂತರ ಆ ಭಕ್ತಾದಿಗಳು ಮರಳಿ ಬಂದು ನಮ್ಮ ಕೆಲಸ ಕಾರ್ಯಗಳೆಲ್ಲ ಆಗಿದೆ, ನಮ್ಮ ಕಷ್ಟಗಳನ್ನೆಲ್ಲ ಮಹಾತಾಯಿ ಪರಿಹಾರ ಮಾಡಿಕೊಟ್ಟಿದ್ದಾರೆ ಎಂಬ ಮಾತು ನಮ್ಮ ಹತ್ರ ಹೇಳಿ ಮರಳಿ ಅವರು ಬೇರೆಯವರು ಕೂಡ ಕರ್ಕೊಂಡು ಬಂದು ಈ ಕ್ಷೇತ್ರದಲ್ಲಿ ಎಲ್ಲರ ಒಂದು ಕಷ್ಟ ಪರಿಹಾರಕ್ಕಾಗಿ ಎಲ್ಲ ಭಕ್ತರು ಕೂಡ ಅವರೊಂದು ಸ್ಪಂದನೆಗಳೆಲ್ಲ ಮಾಡ್ತಾ ಇದ್ದಾರೆ. ಅದೇ ಪ್ರಕಾರ ಈ ವರ್ಷದ ಒಂದು ನವರಾತ್ರಿ ಉತ್ಸವಗಳು ವಿಜೃಂಭಣೆಯಲ್ಲಿ ಬೆಳಗುಂಟು. ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬಂದು ತಾಯಿಯ ಕೃಪೆಗೆ ಪಾತ್ರರಾಗಬೇಕಾಗಿ ಈ ಒಂದು ನಾವು ಮಾಧ್ಯಮ ಮುಖಾಂತರ ಆಡಳಿತ ಮಂಡಳಿಯ ಪರವಾಗಿ ಕೇಳಿಕೊಳ್ತಾ ಇದ್ದೇವೆ. ಅದೇ ಪ್ರಕಾರ ಬಂದಂಥ ಭಕ್ತರಿಗೆ ಈ ಒಂದು ನವರಾತ್ರಿಯ ಪರ್ವಕಾಲದಲ್ಲಿ ತಾಯಿ ಸಂಪೂರ್ಣ ಆಶೀರ್ವಾದ ಅನುಕೂಲವನ್ನು ಅವರನ್ನು ಹರಿಸ್ತಾರೆ ಎಂಬ ನಂಬಿಕೆ ನಮಗುಂಟು. ವರ್ಷ ಕೂಡ ಒಂದು ಕುಂಭ ಮಾಸದ ಹುಣ್ಣಿಮೆಯ ಹತ್ತಿರದಲ್ಲಿ ಬರುವಂಥ ಸೋಮವಾರ ಮಂಗಳವಾರ ದಿವಸದಲ್ಲಿ ವಿಶೇಷವಾಗಿ ಜಾತ್ರಾ ಮಹೋತ್ಸವಗಳೆಲ್ಲ ನಡೆದುಕೊಂಡು ಆ ಸಂದರ್ಭದಲ್ಲಿ ಅದರ ಮುಂಚಿನ ಶುಕ್ರವಾರ ದಿವಸದಲ್ಲಿ ಒಂದು ಚಂಡಿಕಾಯಾಗ ಮಹಾ ಅನ್ನ ಸಂತರ್ಪಣೆಗಳೆಲ್ಲ ನಡೆದುಕೊಂಡು ಈ ಸಂದರ್ಭದಲ್ಲಿ ಕೂಡ ಹೆಚ್ಚಿನ ಭಕ್ತಾದಿಗಳೆಲ್ಲ ಬಂದು ಈ ಕ್ಷೇತ್ರದಲ್ಲಿ ಭಾಗವಹಿಸಿಕೊಂಡು ತಾಯಿಯ ಒಂದು ಆಶೀರ್ವಾದ ಪಡೆದು ತಾಯಿಯ ಕೃಪೆಗೆ ಪಾತ್ರರಾದಂಥ ನಿದರ್ಶನಗಳೆಲ್ಲ ಉಂಟು. ವರ್ಷದಿಂದ ವರ್ಷಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳೆಲ್ಲ ಬಂದು ಆ ಜಾತ್ರೆಯ ಸಂದರ್ಭದಲ್ಲಿ ಕೂಡ ಪಾಲ್ಗೊಳ್ತಾ ಇದ್ದಾರೆ. ಅದೇ ಪ್ರಕಾರ ಈ ಕ್ಷೇತ್ರಕ್ಕೆ ಈ ಊರಿನಿಂದ ಅಲ್ಲದೆ ಪರ ಊರಿಂದ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬಂದು ತಾಯಿಯ ಸೇವೆ ಎಲ್ಲ ಮಾಡಿ ತಾಯಿಯ ಕೃಪೆಗೆ ಪಾತ್ರರಾಗ್ತಾರೆ ಎಂಬ ಒಂದು ವಿಷಯವನ್ನು ಈ ಮೂಲಕ ನಾವು ತಿಳಿಸ್ಕೊಳ್ತೀವಿ. ಅಮ್ಮ ಮಾರಿಯಮ್ಮ ನೆಲೆಯಾಗಿರುವ ಉರುವದಲ್ಲಿರುವ ಕ್ಷೇತ್ರ ನೋಡೋದಲ್ವಾ ವೀಕ್ಷಕರೇ, ಯಾವ ರೀತಿ ಈ ಒಂದು ನವರಾತ್ರಿ ಉತ್ಸವದ ಪ್ಲಾನಿಂಗ್ ಆಗಿದೆ, ಯಾವ ದಿನಾಂಕ, ಎಷ್ಟು ಸಮಯ, ಪೂಜೆಗಳು ಯಾವ ರೀತಿ ನಡೆಯುತ್ತೆ ಅನ್ನೋದ್ರ ಬಗ್ಗೆ ನಾವು ಇವತ್ತು ತಿಳ್ಕೊಂಡು ಇನ್ನು ನಾವು ನವರಾತ್ರಿ ಉತ್ಸವದಂದು ನಿಮ್ಮನ್ನ ಭೇಟಿಯಾಗ್ತೀವಿ ಅಂತ ಹೇಳ್ತಾ ನಿರಂತರ ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ V4 ನ್ಯೂಸ್ನ ನೋಡ್ತಾ ಇರಿ.